ಇವತ್ತಿನ ಜೆನ್ಜಿ ನಾಮಾಂಕಿತ ತಲೆಮಾರಿನ ಮಕ್ಕಳಿಗೆ ಪುಸ್ತಕ ಓದಿನ ಬಗ್ಗೆ ಅಭಿರುಚಿ ಮೂಡಿಸುವ ಕೆಲಸಗಳು ನಡೆಯಬೇಕು. ಹೊಸ ತಲೆಮಾರಿನ ಮಕ್ಕಳು ಮೊಬೈಲ್ ಗ್ಯಾಜೆಟ್ಗೆ ಅತಿಯಾಗಿ ಅವಲಂಬಿತರಾಗಿರುವುದನ್ನು ಬಿಡಿಸಿ ಅವರ ಜ್ಞಾನ ಭಂಡಾರ ವೃದ್ಧಿಸುವ, ಓದಿನತ್ತ ಗಮನ ಕೇಂದ್ರೀಕರಿಸುವ ಕೆಲಸ ನಡೆಯಬೇಕಿದೆ ಎಂದು ಹಿರಿಯ ಸಾಹಿತಿ ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಬಿ ಜನಾರ್ದನ್ ಭಟ್ ಹೇಳಿದರು. ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಹಮ್ಮಿಕೊಂಡಿರುವ ಬಲೆ ತುಳು ಓದುಗ ಅಭಿಯಾನದ 13ನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತುಳು ಅತ್ಯಂತ ಪ್ರಾಚೀನ ಹಾಗೂ ಶ್ರೀಮಂತ ಭಾಷೆ. ಕ್ರಿಸ್ತಪೂರ್ವ ಕಾಲದ ಅಶೋಕನ ಶಾಸನಗಳಲ್ಲಿ ತುಳುವಿನ ಬಗ್ಗೆ ಉಲ್ಲೇಖವಿದೆ. ಓದಿನ ಮೂಲಕ ವಿದ್ಯಾರ್ಥಿಗಳು ತುಳುವಿನ ಬಗ್ಗೆ ಹೆಚ್ಚಿನ ಅನುಭವ, ಜ್ಞಾನ ಪಡೆಯುವಂತಾಗಲಿ ಎಂದು ಜನಾರ್ದನ ಭಟ್ ಆಶಯ ವ್ಯಕ್ತಪಡಿಸಿದರು. ಓದಿನೆಟ್ಟು ಮಾತ್ರ ಸಾಧ್ಯ ಅಂಚಾದ ಈ ಮನುಷ್ಯ ಅಥವಾ ನರಮಣಿ ನಮ್ಮ ಈ ಬರವುಳ್ಳದು ಭಾಷೆ ಬಹಳ ಮುಖ್ಯ. ರೂಟ್ ನಮ್ಮ ಭಾಷೆ ಕಲ್ತಿನ ಭಾಷೆ ಪಂಚನೇನು ಒಂಜಿ ಉಪಯೋಗ ಮಲ್ಬರ ಕಲ್ತಿನ ಮನುಷ್ಯನ ನಾಗರಿಕತೆ ಬಹಳ ಒಂದು ಮುಖ್ಯ. ಐದಾಸರ ನಮ್ಮ ಈತು ಮಿತ್ತು ಬೈತ ಭಾಷೆ ಬೊಕ್ಕ ಬರವು ಶುರುವಾಗಿ ಈ ಬರವು ಶುರು ಮಸ್ತ್ ಬೊಕ್ಕ ಒಂದು ಸಾಧಾರಣ 2,500 ವರ್ಷ ಅದು ತುಂಬ ಅಶೋಕನ ಶಾಸನ ನಿಮ್ಮದು ಕೇಂದ್ರಪ್ಪರು 2,500 ವರ್ಷ ತುಂಬ ಕ್ರಿಸ್ತಪೂರ್ವ 3ನೇ ಶತಮಾನದಂಚಿ ನಮ್ಮ ಕರ್ನಾಟಕದ ಒಂಜಿ ಈ ಬರವನ್ನು ಬರೆದರೆ ಕಡಬಿಡ್ತು ನಿಮ್ಗೆ ಏನಿಲ್ಲ ಇತ್ತ ಮೊಬೈಲ್ ನಿಗುಲು ಅಶೋಕನ ಶಾಸನ ಇತ್ತಿನ ಐದು ಒಂದು 5 ಪಾಲು ಹೆಚ್ಚಿದ ಮೆಸೇಜ್ ಕೂಡ ನಿಗಲೆ ದಿನಾಲು ಬರ್ಬಿಟ್ಟು ಮೆಸೇಜ್ ಅವೇನು ಪೂರ ಹೋದರೆ ನಿಗಲೆ ಬಿಡಿಸ್ಬಿಟ್ಟು ಅದೊಂದು 50 ಜನ ಕಡಬಿಡ್ತು. ಅಂದರೆ ಐಟಿಪ್ಪಿನ ವಿಷಯ ಅಶೋಕನ ಶಾಸನ ಇತ್ತಿನ ಜನ ಹೋಗ್ತದೆ ಎಡ್ಡರೀತಿಯ ನಮ್ಮ ಬದುಕೊಡು ಧರ್ಮದ ತಾತಿಡು ಬದುಕೊಡು ಹಿರಿಯರನ್ನಾಗಲಿಕ್ಕೆ ನಮ್ಮ ಗೌರವ ಕೊರಡು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಎಸ್ಸಿಎಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಹಾರ್ದಿಕ್ ಚವ್ಹಾಣ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ತುಳು ಅಕಾಡೆಮಿಗೆ ಭೇಟಿಯು ಈ ಕಾರ್ಯಕ್ರಮ ವಿಶಿಷ್ಟ ಅನುಭವ ಹಾಗೂ ಹೆಚ್ಚಿನ ಜ್ಞಾನ ನೀಡಲಿದೆ ಎಂದು ಹೇಳಿದರು. Particularly in the rich heritage and culture that this land Tulunadu has. I recall the discussion that we have had when we had invited Sir to our institution for the commemoration of Matrabhasha Divas. Sir shared about the multifarious activities that the academy is doing here, and for which today even our inaugurator also tried to shed lights on what yeoman service that under the leadership and the presidentship of Sri Taranath Gatti sir, this academy is doing. I think we all need to salute and applaud sir's effort, what he has been doing through his team and trying to revive and pass on the legacy of this culture. As the inaugurator also made a point that today we live in the time where it has become highly indispensable to be away from the cell phones. It is inevitable. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳು ಸಾಹಿತ್ಯ ಲೋಕದ ಪರಿಚಯಿಸುವ ಸಲುವಾಗಿ ಅಕಾಡೆಮಿಯಲ್ಲಿ ಬಲೆ ತುಳು ಓದುಗ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಾಸ್ತಿ ಗೊತ್ತು ಕೊಡೋ ಖಂಡಿತವಾಗಲ್ಲ ಜ್ಞಾನ ವಿಸ್ತಾರ ಆಗೋದು ಪಡ್ಡ ಅವನಿಗೆ ಒಬ್ಬೇ ಬೇರೆ ಬೇರೆ ಆ್ಯಪಲ್ಲಿ ಒಂದು ಭಾಷೆಯನ್ನು ಕಲ್ಪವಾಗಿದ್ದಾರೆ ಐನ ಮೊಬೈಲ್ ಅವು ಖಂಡಿತ ನಿರಾಕರಣೆ ಮಾಡೋದು ಸುತ್ತ ಐನು ನಾವು ಪಾಸಿಟಿವ್ ಆದ ಇತ್ತಲ್ಲ ಈಗ ಏತ್ ಜಾಸ್ತಿ ಭಾಷೆ ಕಲ್ಪುವರು ಅವು ಖಂಡಿತವಾದ ನಿಖಿಲ ಒಂಜಿ ಸಂದರ್ಭಡು ಅವು ಪ್ರಯೋಜನಕ್ಕೆ ಬರ್ಕೊಂಡು ಬೊಕ್ಕ 10 ಭಾಷೆ ಗೊತ್ತಿದ್ದ ಬಂಡ ನಿಖಿಲ ಎಲ್ಲ ಉದ್ಯೋಗದ ನಿಖಿಲ ಜಾಗ ಗೊತ್ತಿದ್ದಾರೆ ನಿಖಿಲ್ ಮಲ್ಲ ಜನ ಟಾಪ್ ಜನ ನಿಖಿಲ್ ಪೂರೇ ಹೇಳ್ತಾರೆ. ಸೊ ಅಷ್ಟಾದ ಸಾಧ್ಯ ಏನಾದ ಭಾಷೆ ಕಲ್ಪನೆ ಬೊಕ್ಕ ಯಾನು ಕನ್ನಡ ಕಾಲೇಜ್ ಬಂದಾಗೆಲ್ಲ ಪಡ್ತಿದ್ದೆ ಇದೆಲ್ಲ ಅದೇ ಪಡ್ತಾರೆ ನಿಖಿಲ್ ಎಲ್ಲ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬಾರು ಬೊಕ್ಕ ಮಲ್ಲ ಉದ್ಯೋಗಕ್ಕೆ ಹೋಗ್ಬಾರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಾರು ಅಂಡ ನಿಖಿಲ್ನ ಭಾಷೆ ನಿಖಿಲ್ ಇಲ್ಲಿಯ ಪಾಲ್ಯಡ್ ಪಾಲ್ತಿರ್ತಾರೆ ಎಲ್ಲರೂ ಪಾಲ್ತಿರ್ತಾರ ಈ ತುಳು ಭಾಷೆ ಮರಪಡಿಸಿ ಖಂಡಿತವಾದ ನಿಖಿಲ್ ಬಂದು ಬೆಳಗ ಮಿತ್ರ ಸ್ನೇಹಿತರ ನಿಖಿಲಾಗ ತುಳು ಪಾಲ್ತಿರ್ತಾರೆ ಖಂಡಿತ ಆಫೀಸದು ಮತ್ತು ನನಗೆ ಬೇರೆ ನಮ್ಮ ಕಾರ್ಪೊರೇಟ್ ಕಂಪನಿ ಅಲ್ಪ ವಿದೇಶ ಭಾಷೆ ಮಾತಾಡೋದು ಪಕ್ಕ ನೆನಪಿದೆ ಮಾತ ಕಡೆ ಇಂಗ್ಲೀಷ್ ನಡಪಲ್ಲ ಹೆಚ್ಚು
ಅದು ಇಂಗ್ಲೀಷ್ದ ಲೆಕ್ಚರ್ ಆಗಿರ್ತಾರೆ. ಈ ಜಗತ್ತದ ಮಾತಾ ದೇಶದ ಕೊಂಡ ಇತನಿಗೆ ಉದಾಹರಣೆ ಕೊರಿಯಾ ಕಡೆ, ಅದನ್ನು ಜಪಾನ್, ಅದನ್ನು ಚೈನಾ ಕಡೆ, ಜರ್ಮನ್ ಅಕ್ಕಲ ಅಕ್ಕಲ ಭಾಷೆನೇ ಮತ್ತೊಂದು ಅಕ್ಕಲು ಇನ್ನು ಈ ಜಗತ್ತದಲ್ಲಿ ಮಲ್ಲ ಪವರ್ ಅದು ಉಳ್ಳೆ ಅಂತ ನಮ್ಮ ಭಾಷೆಲ ದಾಲ ಇಲ್ಲಿಯ ಭಾಷೆ ಇದು ಜನಕ್ಕೆ ಏನುಂಟು ತುಳುದು ಆಯ್ದ ಉಂಟು ಅದಕ್ಕೆ ತುಳುದು ಆದ ಉಂಡು ಅಂತ ಬರ್ಬೇನೆ ತೊಜುಪಾಯ ಮಾಡೋದು ನಿಖಿಲ ನಿಗ್ಲಿಗೆ ಬರೇ ಮಾಡ್ತೀನಿ ನಿಖಿಲ ಈಗ ಗ್ರಂಥಾಲ ಕೊಟ್ಟ ಗೊತ್ತಾಗ್ತದೆ ನಮ್ಮ ಹಿರಿಯಕ್ಕಲ್ಲ ಈತ ಮಾತ್ರ ನಮ್ಮ ಇತ್ತೆ ನಾವು ಭಾಷಣ ಮಾಡ್ಕೊಳಕ್ಕೆ ಮಾತ್ರ ಕೊಂಡ್ಕೊಂಡು ತುಳು ಮಾತಿರ್ತಾರೆ ನಮ್ಮ ತುಳು ಪಡೆದು ನಮ್ಮ ಮಕ್ಕಳು ಮಾತ್ರ ಬರೆದಿದ್ದೀನಿ ಹೇಳಿದ್ರೆ ಸೊ ನಿಖಿಲ ಇಂಗ್ಲೀಷ್ ಪಟ್ಟಿಯಾಗಿ ಇಂಜಿನ ಓದುವರು, ಹಿಂದಿ ಪಟ್ಟಿಯಾಗಿ ಅದರಿಂದ ಕನ್ನಡ ಇಂಜಿನ ಮಾತ್ರ ಸಾಹಿತ್ಯ ಓದುವರು ಮಾತ್ರ ನಮ್ಮ ತುಳು ಕಥೆನ ಗ್ರಂಥನ ಕಾವ್ಯನ ಇನ್ನೀ ಫಾರ್ಮ್ ಆಫ್ ಲಿಟ್ರೇಚರ್ ಸರ್ ಅದೆಲ್ಲವೂ ನಮ್ಮ ತುಳುವಿನಲ್ಲಿ ಬಂದಿದೆ. ತುಳುನಾಡದ ಚರಿತ್ರೆ, ತುಳುನಾಡದ ಇತಿಹಾಸ, ತುಳುನಾಡದ ನಂಬಿಕೆಗಳು, ತುಳುನಾಡದ ದೈವಾರಾಧನದ ಪರಂಪರೆ ಎಂದು ಮಾತ್ರ ಇನ್ನು ಗ್ರಂಥ ರೂಪ ಉಂಟು. ಯಾಕೆ ಅದು ಪೂರ ನಿಖಿಲೆಯಲ್ಲಿ ಇನ್ನು ಮೊಬೈಲ್ ಅದನ್ನ ಯೂಟ್ಯೂಬ್ ಕೊಡೋದು ತಿಕ್ಕಾನೆ ನಿಖಿಲ್ ಮುಲ್ಪ ಒಂದೆಂತ ತಿಳ್ಕೋಬೋದು ನಿಖಿಲೆಯಲ್ಲೇ ಮೊಬೈಲ್ ಯೂಟ್ಯೂಬ್ ನಿಖಿಲ್ ಅಪ್ಲೋಡ್ ಮಾಡ್ಕೊಂಡು. ಎಸ್ಸಿಎಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆ ಸುಚಿತ್ರಾ ಪಿ ಶೆಟ್ಟಿ, ತುಳು ಸಂಘದ ಸಂಚಾಲಕಿ ದೀಕ್ಷಿತಾ, ವಿದ್ಯಾರ್ಥಿ ಸಂಚಾಲಕ ಸುಹಾನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಪಾಂಗಾಳ ಬಾಬು ಕೊರಗ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.